ಕಳೆದ 15 ದಿವಸದಿಂದ ಪುತ್ತೂರಿನಲ್ಲಿ ನಡೆಯುತ್ತಿರುವಂಥ ಏನು ಆಯುಧ ಪೂಜೆಯ ಒಂದು ಇಶ್ಯೂಸ್ ಇದೆ. ಅದರಲ್ಲಿ ಏನಾಗಿದೆ ಅಂತ ಹೇಳಿದರೆ, ಪುತ್ತೂರು ವಿಧಾನಸಭಾ ಕ್ಷೇತ್ರದ ಈ ಒಂದು ಕಾಂಗ್ರೆಸ್ ಕಚೇರಿಯಲ್ಲಿ RSSನಂಥ ಮುಸಲ್ಮಾನರಿಗೆ ಈ ಹಿಂದೆ ಹಲವು ಸಭೆಗಳಲ್ಲಿ ಬಹಿರಂಗವಾಗಿ ಇಡೀ ವಿಶ್ವದ ಮುಸ್ಲಿಮರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದಂಥ ಶ್ರೀಕೃಷ್ಣ ಉಪಾಧ್ಯಾಯರನ್ನು ಕರೆಸಿ ಆಯುಧ ಪೂಜೆ ಮಾಡಿದ್ದಾರೆ. ನಾವು ಈಗ ಯಾಕೆ ಇಷ್ಟ ತನಕ ಮಾತಾಡಲಿಲ್ಲ ಅಂತ ಹೇಳಿದರೆ, ಅದಕ್ಕೆ ಒಂದು ಮಾಜಿ ಶಾಸಕಿಯಾದಂಥ ಶಕುಂತಲಾ ಶೆಟ್ಟಿಯವರು ತೆರೆ ಎಳೀತಾರೆ ಅದಕ್ಕೆ ಅಂತೇಳಿ ನಮ್ಮ ಪುತ್ತೂರು ಅಲ್ಪಸಂಖ್ಯಾತ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಸುಕುರಾಜಿಯವರು ಹೇಳಿಕೆಯನ್ನು ಕೊಟ್ಟರು. ನಾನು ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಎಲ್ಲ ಜಿಲ್ಲೆಯ ಮತ್ತು ರಾಜ್ಯದ ನಾಯಕರಿಗೆ ಈ ಬಗ್ಗೆ ಫೋನ್ನ ಮೂಲಕ ಖುದ್ದಾಗಿ ಭೇಟಿ ಮಾಡಿ ಈ ವಿಚಾರವನ್ನು ಅವರಿಗೆ ತಿಳಿಸಿದ್ದೇವೆ. ನಮಗೆ ಅಲ್ಪಸಂಖ್ಯಾತರಿಗೆ ಭಾಳಷ್ಟು ನೋವಾಗಿದೆ. ಅಲ್ಪಸಂಖ್ಯಾತರೇ ಮಾತಾಡ್ತಕ್ಕಂಥ ಕಾಂಗ್ರೆಸ್ಸಿನ ತತ್ವ ಸಿದ್ಧಾಂತ ಜಾತ್ಯತೀತ ತತ್ವದಲ್ಲಿ ಮಾತಾಡಬೇಕಾಗಿದೆ. ಮಾಜಿ ಶಾಸಕರು ಇಷ್ಟ ತನಕ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ. ನಮ್ಮ ಪಕ್ಷದಿಂದ BJPಯಲ್ಲಿದ್ದು ನಮ್ಮ ಪಕ್ಷದಲ್ಲಿ ಕಳೆದ ವಿಧಾನಸಭಾ 2013ರಲ್ಲಿ ನಾವೆಲ್ಲ ಅಲ್ಪಸಂಖ್ಯಾತರು ಅವರಿಗೆ 100% ಬೆಂಬಲ ಕೊಟ್ಟು ನಾವು ಅವರನ್ನು ಗೆಲ್ಲಿಸಿದ್ದೇವೆ. ಪುತ್ತೂರು ವಿಧಾನಸಭಾ ಕ್ಷೇತ್ರ ಅತ್ಯಂತ ಕೋಮು ಸೂಕ್ಷ್ಮ ಪ್ರದೇಶವಾಗಿದ್ದು, ಈ ಕ್ಷೇತ್ರದಲ್ಲಿ ಸುಮಾರು 46,000 ಮುಸ್ಲಿಂ ಮತದಾರರು ಕಾಂಗ್ರೆಸ್ಸಿಗೆ ನಿರ್ಣಾಯಕ ಮತದಾರರಾಗಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ತಲಾಂತರದಿಂದ ಮತದಾನ ಮಾಡುತ್ತಾ ಪ್ರೋತ್ಸಾಹ ನೀಡುತ್ತಾ ಬಂದವರಾಗಿರುತ್ತೇವೆ. ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತದ ಮೇಲೆ ಅಚಲವಾದ ನಂಬಿಕೆ ಇರಿಸಿ ಪಕ್ಷಕ್ಕೆ ನಿರಂತರ ಬೆಂಬಲ ನೀಡಿದವರಾಗಿದ್ದೇವೆ. ಕಾಂಗ್ರೆಸ್ ಪಕ್ಷ ಎಂಬುದು ಎಲ್ಲ ಮತ, ಧರ್ಮ, ಜಾತಿ, ಭಾಷೆಯ ನಿರಂತರ ಬೆಂಬಲ, ಜನರನ್ನು ಸಮಾನವಾಗಿ ಕಾಣುವ ಒಂದು ಪವಿತ್ರ ಪಕ್ಷವಾಗಿದ್ದು, ಈ ಪಕ್ಷದಲ್ಲಿ ನಮಗೆ ಇರಲು ಹೆಮ್ಮೆ ಎನಿಸುತ್ತದೆ. ಆದರೆ ಇತ್ತೀಚಿನ ಕೆಲವು ವರ್ಷಗಳಿಂದ ಈ ಪಕ್ಷದ ಸ್ಥಳೀಯ ಕೆಲವು ಮುಖಂಡರುಗಳ ನಡವಳಿಕೆಯಿಂದ ನಾವು ತುಂಬ ಬೇಸತ್ತಿದ್ದೇವೆ. ಪ್ರಮುಖವಾಗಿ ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿಯವರು 2013ರಲ್ಲಿ BJPಯಿಂದ ಬಂದು ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಯಾದಾಗ ನಾವೆಲ್ಲರೂ ಒಗ್ಗಟ್ಟಾಗಿ ಅವರನ್ನು ಚುನಾಯಿಸಿ ವಿಧಾನಸಭೆಗೆ ಕಳಿಸಿದ್ದೇವೆ. ಆದರೆ ಈ ಗೆಲುವಿನ ಕುಸಿ ನಮಗೆ ತುಂಬ ದಿನ ಇರಲಿಲ್ಲ. ಅವರ ನಡವಳಿಕೆಗಳಿಗೆ ಬದಲಾವಣೆಯನ್ನು ತರದೆ ಕೋಮುವಾದವನ್ನು ಪಕ್ಷದಲ್ಲಿ ಹರಡುವ ಪ್ರಯತ್ನವನ್ನು ನಿರಂತರ ಮಾಡುತ್ತಾ ಬಂದಿರುತ್ತಾರೆ. ತಮಗೆ ಗೊತ್ತಿರಬಹುದು, NRCC CA ಒಂದು ಸಂದರ್ಭದಲ್ಲಿ ಪುತ್ತೂರಿನ ಕಿಲ್ಲೆ ಮೈದಾನದಲ್ಲಿ ಬಹಳ ದೊಡ್ಡ ಒಂದು ಮುಸ್ಲಿಮರ ಸಭೆ ಆಯಿತು. ಆ ಸಭೆಗೆ ಅವರನ್ನು ಆಹ್ವಾನಿಸಿದೆ. ನರೇಂದ್ರ ಮೋದಿಯ ಸರ್ಕಾರ ಜಾರಿಗೆ ತರಲು ಉದ್ದೇಶಿಸಿದ NRCC CA ಮುಂತಾದ ಕಾಯ್ದೆಗಳನ್ನು ಬೆಂಬಲಿಸುವಂಥ ಹೇಳಿಕೆಗಳನ್ನು ಕೊಡುತ್ತಾ ಇದರ ವಿರುದ್ಧ ನಡೆದ ಪ್ರತಿಭಟನೆಯಲ್ಲಿ ಭಾಗವಹಿಸದೆ ತನ್ನ ಮೂಲ ಪಕ್ಷದ ಸಿದ್ಧಾಂತ ಪ್ರತಿಪಾದನೆಯನ್ನು ತೋರಿಸಿರುತ್ತಾರೆ. ಸಿದ್ದರಾಮಯ್ಯರ ಸರ್ಕಾರ ಟಿಪ್ಪು ಜಯಂತಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಭಾಗವಹಿಸದೆ ನಮ್ಮ ಸಮುದಾಯಕ್ಕೆ ಅಪಮಾನ ಮಾಡಿದ್ದಾರೆ. ಹಿಜಾಬ್ ಪ್ರಕರಣದಲ್ಲಿಯೂ ಅವರು BJPಯ ವಾದಕ್ಕೆ ಪುಷ್ಟಿ ನೀಡುವಂತೆ ಹೇಳಿಕೆಗಳನ್ನು ನೀಡಿದರು. ಅದೇ ರೀತಿ ಅವರ ಅಧಿಕಾರದ ಅವಧಿಯಲ್ಲಿ ಅಲ್ಪಸಂಖ್ಯಾತರನ್ನು ಸಂಪೂರ್ಣವಾಗಿ ಕಡೆಗಣಿಸಿದ್ದಾರೆ. ನಮಗಾಗಿ ಒಂದೇ ಒಂದು ಅಭಿವೃದ್ಧಿ ಕಾರ್ಯವನ್ನು ಅವರು ಮಾಡಿಲ್ಲ. ನಮ್ಮ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ರಾಹುಲ್ ಗಾಂಧಿಯವರು ಭಾರತ್ ಜೋಡೋ ಕಾರ್ಯಕ್ರಮದ ಮೂಲಕ ಕರ್ನಾಟಕಕ್ಕೆ ಕಳೆದ ತಿಂಗಳು ಬಂದಿದ್ದರು. ಗುಂಡ್ಲುಪೇಟೆಯ ಮೂಲಕ 30 ತಾರೀಕಿನಂದು ಗುಂಡ್ಲುಪೇಟೆಯ ಮೂಲಕ ಪ್ರವೇಶ ಮಾಡುವ ಸಂದರ್ಭ ಇವರು ಪುತ್ತೂರಿನ RSS ಮುಖಂಡರು BJP ಮುಖಂಡರು ಸೇರಿಸಿಕೊಂಡು ಶಕುಂತಲಾ ಶೆಟ್ಟಿಯ ನೇತೃತ್ವದಲ್ಲಿ ಇಲ್ಲಿ ಪಿಲಿರಂಗ್ ಕಾರ್ಯಕ್ರಮ ಮಾಡಿದ್ದಾರೆ. ಅದಕ್ಕೆ ಪೂಜೆ ಮಾಡಲಿಕ್ಕೆ ಯಾರನ್ನು ಕರೆದಿದ್ದಾರೆ? ಅಲ್ಪಸಂಖ್ಯಾತರನ್ನು ಯಾವುದೇ ಧರ್ಮ, ಹಿಂದೂ ಧರ್ಮ, ಪವಿತ್ರವಾದಂಥ ಹಿಂದೂ ಧರ್ಮ, ಇಸ್ಲಾಂ ಧರ್ಮ, ಕ್ರೈಸ್ತ ಧರ್ಮ, ಬೌದ್ಧ ಧರ್ಮ, ಯಾವುದೇ ಧರ್ಮ ಇರಲಿ, ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡಲಿಕ್ಕೆ ಹೇಳುವುದಿಲ್ಲ. ನಾವು ಅಲ್ಪಸಂಖ್ಯಾತರು, ನಾವು ಆಯುಧ ಪೂಜೆಗೆ ವಿರೋಧ ಇಲ್ಲ. ಯಾವುದೇ ದೇವಸ್ಥಾನಗಳಿಗೆ ದೇವರು ಎಲ್ರಿಗೂ ಒಂದೇ, ಆರಾಧನೆ ಬೇರೆ ಬೇರೆ ರೀತಿಯಲ್ಲಿ ಇರುತ್ತದೆ. ಆದರೆ ಪುತ್ತೂರಿನ ಭಾರತ್ ಜೋಡೋ ಕಾರ್ಯಕ್ರಮದ ಸಂದರ್ಭದಲ್ಲಿ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಆಯುಧ ಪೂಜೆ ಮಾಡಿಸಿ ಕೋಮುವಾದಿ ಮುಸ್ಲಿಂ ವಿರೋಧಿ ಶ್ರೀಕೃಷ್ಣ ಉಪಾಧ್ಯಾಯ ಭಾಷಣ ಮಾಡಿದವರು ಅವರನ್ನು ಕರೆಸಿ ಕಾಂಗ್ರೆಸ್ ಕಚೇರಿಯಲ್ಲಿ ಪೂಜೆ ಮಾಡಿದರು. ಅಂಥವರನ್ನು ಕರೆಸಿ ಪೂಜೆ ಮಾಡಿದರೆ ದೇವರು ಒಲಿತಾರೆ? ಯಾರಿಗೂ ಒಲಿಯುವುದಿಲ್ಲ. ಮುಸ್ಲಿಂ ಧರ್ಮವನ್ನು ಈ ಪ್ರಪಂಚದಲ್ಲಿ ನಿರ್ನಾಮ ಮಾಡಬೇಕು, ಅದು ಈ ದೇಶಕ್ಕೆ ಮಾತ್ರವಲ್ಲ ವಿಶ್ವಕ್ಕೆ ಕಂಟಕ ಎಂಬ ಬಹಿರಂಗ ಹೇಳಿಕೆ ನಿರಂತರ BJP ಮತ್ತು RSS ಸಭೆಗಳಲ್ಲಿ ಸಾರಿ ಹೇಳುವ ಕೋಮು ವಿಷ ಬೀಜ ಬಿತ್ತಿ ಮುಸ್ಲಿಂ ವಿರೋಧಿಯಾಗಿರುವ, ಸಮಾಜದಲ್ಲಿ ಅಶಾಂತಿ ಸೃಷ್ಟಿ ಮಾಡುತ್ತಿರುವ ಶ್ರೀಕೃಷ್ಣ ಉಪಾಧ್ಯಾಯ ಎಂಬವರ ಮೂಲಕ ಪೂಜೆ ಮಾಡುವುದು ಉದ್ದೇಶ ಏನಿತ್ತು? ಇದರಿಂದಾಗಿ ನಮ್ಮ ಸಮುದಾಯಕ್ಕೆ ಬೇಸರವೂ ದುಃಖವೂ ಆಗಿದೆ, ಮುಜುಗರವೂ ಆಗಿದೆ. ಒಂದು ಕಡೆಯಲ್ಲಿ ಈ ದೇಶದಲ್ಲಿ ಆಡಳಿತ ನಡೆಸುತ್ತಿರುವ BJP ಮತ್ತು RSSನವರು
ಮುಸ್ಲಿಂ ಸಮುದಾಯವನ್ನು ಮಟ್ಟ ಹಾಕಲು ಅನೇಕ ರೀತಿಯ ಕುತಂತ್ರಗಳ ಮೂಲಕ ಕಿರುಗಳನ್ನು ನೀಡುತ್ತಿದ್ದು, ಆದ್ದರಿಂದಲೇ ನಾವು ತುಂಬ ನೊಂದಿದ್ದೇವೆ. ನಮಗೆ ಅಭದ್ರತೆ ಕಾಡುತ್ತಿದೆ. ಆದರೆ ಜಾತ್ಯತೀತ ನಂಬಿಕೆಯನ್ನು ಉಳಿಸಿಕೊಂಡು ಕಾಂಗ್ರೆಸ್ ಮೇಲೆ ನಂಬಿಕೆ ಮತ್ತು ವಿಶ್ವಾಸವನ್ನು ಇರಿಸಿಕೊಂಡು ಬಂದ ನಾವು, ನಮ್ಮ ಪಕ್ಷದ ಮುಖಂಡರು ಈ ರೀತಿಯ ವಿಶ್ವಾಸ ದ್ರೋಹಗಳು ನಮಗಾದರೆ ನಾವು ಯಾರನ್ನು ನಂಬಬೇಕು? ಮೇಲೆ ಹೇಳಿದ ವಿಚಾರಗಳಿಗೆ ಸಂಬಂಧಿಸಿದ ಸರಿಯಾದ ಪುರಾವೆಗಳನ್ನು ನಾವು ಈ ಎಲ್ಲ ಹಿಂಬದಿ ಬರ್ತಿರ್ತಕ್ಕಂಥ ಎಲ್ಲ ನಾಯಕರಿಗೆ ನಾವು ಪುರಾವೆ ಪೆನ್ ಡ್ರೈವ್ ಸಮೇತ ನಾವು ಕಳಿಸಿದ್ದೇವೆ, ದಾಖಲೆಗಳು ಸಮೇತ ನಾವು ಕಳಿಸಿದ್ದೇವೆ. ಇದು ತನಿಖೆ ಆಗಬೇಕು. ಇದಕ್ಕೆ ಕ್ಷಮೆ ಕೋರಿದರೆ ಆಗೋದಿಲ್ಲ. ಇದರ ಹಿಂಬದಿ ಯಾರಿದ್ದಾರೆ ಅಂಥವರನ್ನು ಪಕ್ಷದಿಂದ ವಜಾ ಮಾಡಬೇಕು, ಸಸ್ಪೆಂಡ್ ಮಾಡಬೇಕು. ಅಲ್ಲಿ ನಮ್ಮ ಮುಸ್ಲಿಂ ಮುಖಂಡರಿದ್ದಾರೆ, ಸೀಟಿಗಾಗಿ ಅಂಟಿಕೊಂಡಿದ್ದಾರೆ, ಮಾತಾಡುವುದಿಲ್ಲ ಅವರು. ಮೊನ್ನೆ ನಮ್ಮ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು ಸಕುರಾಜರು ಹೇಳಿದರು, ಸಕುನ್ ಶೆಟ್ಟಿ ಅವರು ಎಲ್ಲೋ ಗೋವಾದಲ್ಲಿದ್ದಾರೆ, ಬರ್ತಾರೆ, ತೆರೆ ಎಳಿತಾರೆ. ಇಷ್ಟ ನನಗೆ ತೆರೆ ಹಾಕಿದ್ದನ್ನು ತೆರೆ ಎಳಿಲಿಲ್ಲ, ಪರದೆಗೆ ಪೀಚೆ ಆಗಿದೆ. ಇದು ಪರದೆಯ ಮುಂದೆ ಬರಬೇಕಾಗ್ತದೆ. ಅಲ್ಲಿ ನಮ್ಮದೇ ಮಿತ್ರರೊಬ್ಬರು ನಗರ ಕಾಂಗ್ರೆಸ್ಸಿನ ಅಧ್ಯಕ್ಷರು ನಮ್ಮ ಸಮುದಾಯದವರು ಇದ್ದಾರೆ. ಅವರು ಕೂಡ ಸಕುಂದರ್ ಶೆಟ್ಟಿಯ ಪರವಾಗಿ ಮಾತಾಡಿದರೆ ವಿನ ಇದರ ಬಗ್ಗೆ ಮುಸ್ಲಿಮರಿಗೆ ನೋವಾದ ಬಗ್ಗೆ ಅವರು ಮಾತಾಡಲಿಲ್ಲ. ಆದ ಕಾರಣ ಅವರು ಕೂಡ ಸಮಯ ಯಾಚಿಸುವುದಲ್ಲ, ಅಂಥವರು ಪಕ್ಷದಲ್ಲಿ ಇರಬಾರ್ದು. ಒಂದು ಸಮುದಾಯಕ್ಕೆ ತೊಂದರೆ ಆದರೆ ಜಾತ್ಯತೀತ 916 ಆಗಿರಬೇಕು. ಅವರು ಅಧಿಕಾರಕ್ಕೋಸ್ಕರ ಅಲ್ಲ, ಸಿದ್ಧಾಂತದ ಬಗ್ಗೆ ಮಾತಾಡಬೇಕು. ಜಾತ್ಯತೀತ ಸಿದ್ಧಾಂತದಲ್ಲಿದೆ, ಯಾರಿಗೂ ತೊಂದರೆ ಆದರೂ ನಾವು ಮಾತಾಡಬೇಕಾಗ್ತದೆ, ಖಾಲಿ ಮುಸ್ಲಿಮರಿಗೆ ಮಾತ್ರ ಅಲ್ಲ. ಆದ ಕಾರಣ ಇದಕ್ಕೆ ಸರಿಯಾದ ಉತ್ತರವನ್ನು ಶಕುನ್ ಶೆಟ್ಟಿ ಅವರು ಕೊಡಲಿಲ್ಲ. ಅವರು ನಿನ್ನೆಯೂ ಕೂಡ ಕಬಕದಲ್ಲಿ ಒಂದು ಸಭೆಯಲ್ಲಿ ಭಾಗವಹಿಸಿದ್ರು. ನಾನು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿ ಅಂತ ಹೇಳಿದ್ದಾರೆ ವಿನ ಮುಸ್ಲಿಮರಿಗೆ ನೋವಾದದಕ್ಕೆ ಅವರು ಕ್ಷಮೆಯನ್ನು ಕೇಳಲಿಲ್ಲ, ಸ್ಪಷ್ಟನೆಯನ್ನು ನೀಡಲಿಲ್ಲ. ಅವರು ಮುಂದಿನ ಸಲ ಚುನಾವಣೆಯಲ್ಲಿ ನಿಲ್ಲಬೇಕಾದ್ರೆ ಪುತ್ತೂರಿನಲ್ಲಿ 46,000 50,000 ಮುಸ್ಲಿಮರ ನಿರ್ಣಾಯಕ ಮತ ಕಾಂಗ್ರೆಸ್ಸಿಗೆ ಇದೆ. ಸಪೋರ್ಟ್ ಮಾಡ್ತಾರೆ ಅಲ್ಪಸಂಖ್ಯಾತರು? ನೋವಾಗ್ಲಿಲ್ವಾ? ಆದ ಕಾರಣ ಶಕುಂತಲಾ ಶೆಟ್ಟಿಯವರು ಮತ್ತು ಇದಕ್ಕೆ ಸಂಬಂಧಪಟ್ಟವರು ಕೂಡಲೇ ಇದಕ್ಕೆ ಎಲ್ಲ ಮಲ್ಲಿಕಾರ್ಜುನ ಖರ್ಗೆಗೆ ಕಳಿಸಿದ್ದೇವೆ, ಸಿದ್ದರಾಮಯ್ಯನಿಗೆ ಕಳಿಸಿದ್ದೇವೆ, UT ಖಾದರ್ಗೆ, ಪರಮೇಶ್ವರ್, ರಮನಾಥ್ ರೈ, ಜಿಲ್ಲೆಯ ಅಲ್ಪಸಂಖ್ಯಾತ ಅಧ್ಯಕ್ಷರಿಗೆ ನಾವು ಕಳಿಸಿದ್ದೇವೆ, ರಾಜ್ಯದ ಅಲ್ಪಸಂಖ್ಯಾತ ಅಧ್ಯಕ್ಷರಿಗೆ ಕಳಿಸಿದ್ದೇವೆ, ಜಮೀರ್ ಅಹಮದ್ ರವರಿಗೆ ಕಳಿಸಿದ್ದೇವೆ. ಎಲ್ರಿಗೂ ನಮ್ಮ ನೋವನ್ನು ಹೇಳಿದಾಗ ಕಂಪ್ಲೇಂಟ್ ಮಾಡಿದ್ದು ಹೇಳಿದ್ದಾರೆ. ನಾವು ಅಲ್ಪಸಂಖ್ಯಾತರ ಪರವಾಗಿ ಈ ಕಂಪ್ಲೇಂಟನ್ನು ಎಲ್ರಿಗೂ ಕಳಿಸಿದ್ದೇವೆ, ತಮ್ಮ ಪತ್ರಿಕೆಯು ಕೊಟ್ಟಿದ್ದೇವೆ. ತಾವು ಸಹಕಾರ ಮಾಡಬೇಕು ಅಂತ ಕೇಳ್ಕೊಳ್ತೇವೆ.